ಸೋಲ್ಮೇಲು ನಮ್ಮ ಕುಡ್ಲಾ ತುಳು ವಾರ್ತೆಲು ವಾರ್ತೆದೇವರ ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರೇನೆ ರಾಜ್ಯ ಸರ್ಕಾರ ವರ್ಗ ಮಾಡ್ತಂಡು 2021 ಜನವರಿ 1 ಕುಡ್ಲದ ಪೊಲೀಸ್ ಕಮಿಷನರ್ ಆದ ಅಧಿಕಾರದ ತಂದು 2 ವರ್ಷ 2 ತಿಂಗಳು ಆಪುಂಡಾತಿ. ಕುಡ್ಲನಗರದ ಪೊಲೀಸ್ ಕಮಿಷನರ್ ಆದುಪ್ಪನ ಎನ್ ಶಶಿಕುಮಾರ್ ರೇಗೆ ವರ್ಗ ಮಲ್ತದ ರಾಜ್ಯ ಸರ್ಕಾರ ಆದೇಶ ಪಿದಾಡ್ಪಾದಂಡು ಅರೇನೆ ರೈಲ್ವೆ ವಿಭಾಗದ ಡಿಐಜಿ ಆದ ಈ ಕ್ಷಣೋಟೆ ಜಾರಿಗೆ ಬರ್ಪುನಂಚ ವರ್ಗ ಮಲ್ತದಿರು. ಕುಡ್ಲನಗರಕ್ಕೆ ಹೊಸ ಪೊಲೀಸ್ ಕಮಿಷನರ್ ಆದ ಕುಲದೀಪ್ ಕುಮಾರ್ ಆರ್ ಜೈನ್ ಬರೆಯರಲಿರು. ಕುಲದೀಪ್ ಇತ್ತೆ ಬೆಂಗಳೂರು ಪಡ್ಡೈ ಸಂಚಾರ ವಿಭಾಗದ ಡಿಸಿಪಿ ಆದಲ್ಲಿರು. ಶಶಿಕುಮಾರ್ ಸೇರಿದು ಒಟ್ಟು 7 ಜನ IPS ಅಧಿಕಾರಿಲೇನು ವರ್ಗ ಮಲ್ತದಂಡು. ಬೆಂಗಳೂರು ವೈರ್ಲೆಸ್ SP ಆದಿತ್ಯನ ಡಿ ಕಿಶೋರ್ ಬಾಬುರೇನು ಗುಪ್ತದಳ ಪೊಲೀಸ್ ಮಿತ್ತ ಮಟ್ಟದ ಅಧಿಕಾರಿ ಆದ ವರ್ಗ ಮಲ್ತದಿರು. KSRP ಬೆಂಗಳೂರು ಕಮಾಂಡೆಂಟ್ ಆದುಪ್ಪನ ಕೆ ವಂಶೀಕೃಷ್ಣ ಮೇರೆಗೆ ಬೆಂಗಳೂರು ವೈರ್ಲೆಸ್ SP ಆದ ವರ್ಗ ಮಲ್ತದಂಡು. ಎನ್ ಶಶಿಕುಮಾರ್ 2021 ಜನವರಿ 1 ದಿಂಚ ಕುಡ್ಲದ ಪೊಲೀಸ್ ಕಮಿಷನರ್ ಆದುಲ್ಲೇರು. ಕುಡ್ಲದ ಉಳ್ಳಾರ ನೇತ್ರವತಿ ಸಂಘಗಳು ಲಾರಿ ಒಂಜಿ ಹಾಳಾದ ಉಂತುದುಪ್ಪನಗ 2 ಸ್ಕೂಟರ್ ಏರ್ತದು ಒಂಜೆಟ್ಟು ಬೈಕಂಪಾಡಿ ಅಂಗರಗುಂಡಿದ ಮೊಹಮ್ಮದ್ ನೌಫಾಲ್ ಪನ್ಪನಾರು ಜೀವ ಕಲವನ್ನ ಬೇಜಾರ್ದ ಸಂಗತಿ ಗುರುವಾರ ಪುಲ್ಯಕಾಂಡೆ ನಡೆತದಂಡು ಒಂದೆಟ್ಟು 20 ಪೆಟ್ಟಾತಂಡು. ಕುಡ್ಲದ ಉಳ್ಳಾಲ ನೇತ್ರಾವತಿ ಸಂಕುಡು ಲಾರಿ ಒಂಜಿ ಹಾಳಾದ ಉಂತುದುಪ್ಪನಗ ಸ್ಕೂಟರ್ ಏರ್ತದು ಓರಿ ಜೀವ ಕಳವನ್ನ ಬೇಜಾರ್ದ ಸಂಗತಿ ಗುರುವಾರ ಪುಲ್ಯಕಾಂಡೆ ನಡೆತದಂಡು ಒಂದೆಟ್ಟು 20 ಪೆಟ್ಟಾತಂಡು. ಬೈಕಂಪಾಡಿ ಅಂಗರಗುಂಡಿದ 26 ವರ್ಷ ಪ್ರಾಯದ ಮೊಹಮ್ಮದ್ ನೌಫಾಲ್ ಸ್ಕೂಟರ್ ಬುಡುಂದಿತ್ತದು ಲಾರಿಗೆ ಏರ್ತದು ತೀರ್ದೇರು. ಪಿರವುಡು ಕುಳ್ಳುದಿತ್ತನ ಉಮರ್ ಫಾರೂಕ್ ಪನ್ಪನಾರಿಗೆ ಪೆಟ್ಟಾತಂಡು. ಬೊಕ್ಕೊಂಜಿ ಸ್ಕೂಟರ್ ಬುಡುಂದಿತ್ತನಾರಿಗೆಲ್ಲ ಪೆಟ್ಟಾತಂಡು. 2 ಸ್ಕೂಟರ್ ದಕ್ಲ ಕಲ್ಲಾಪು ಗ್ಲೋಬಲ್ ಮಾರ್ಕೆಟ್ಗೆ ಕಾಯ್ಕಜಿಪ್ಪು ಸುತ್ತುಲಿನ ಬೇರುಗಾದು ಪಂಪು ಎಲ್ಕಡೆ ಹಿಡಿದು ತೊಕ್ಕೊಟ್ಟು ದಂಚಿಪ್ಪು ಹೊಂದಿತ್ತೇರು. ಟಿಂಬರ್ ಲಾರಿ ಹಾಳಾದ ಸಂಕೋಡು ಉಂತುದಿತ್ತಂಡು. ಒಂಜಿ ಸ್ಕೂಟರ್ ಎಡತನ ಬೆರಿಕೆ ಬೊಕ್ಕೊಂಜಿ ಸ್ಕೂಟರ್ ಗುದ್ದುದುಂಡು. ಕುಡ್ಲ ದಕ್ಷಿಣ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಕುಡ್ಲನಗರದ ಹಿರಿಯ ಪೊಲೀಸ್ ಅಧಿಕಾರಿ ಒರಿ ತನಕ ಲೈಂಗಿಕ ದಿಟ್ಟಿಡು ಲೇದಿருந்து ಲಿಂಗತ್ವ ಅಲ್ಪಸಂಖ್ಯಾತ ಪುಂಜವರ್ತಿ ಗಂಭೀರ ಆರೋಪ ಮಾತನಾಡಿದವರ ACP ರವೀಶ್ ನಾಯಕ್ ದುಂಬಾಳಿಸಿದ ಕೂಟ ಅರಿನ ಕುಡ್ಲದ ಪೊಲೀಸ್ ಕಮಿಷನರ್ ಆಫೀಸ್ಗೆ ಲೆಪ್ಪುಡಾದ ವಿಚಾರಣೆ நடப்பாதது. ಕುಡ್ಲನಗರದ ಹಿರಿಯ ಪೊಲೀಸ್ ಅಧಿಕಾರಿ ಒರಿ ತನಕ ಲೈಂಗಿಕ ದಿಟ್ಟಿಡು ಲೇದಿருந்து ಲಿಂಗತ್ವ ಅಲ್ಪಸಂಖ್ಯಾತ ಪುಂಜವರ್ತಿ ಗಂಭೀರ ಆರೋಪ ಮಾತನಾಡಿದವರ ACP ರವೀಶ್ ನಾಯಕ್ ದುಂಬಾಳಿಸಿದ ಕೂಟ ಅರಿನ ಕುಡ್ಲದ ಪೊಲೀಸ್ ಕಮಿಷನರ್ ಆಫೀಸ್ಗೆ ಲೆಪ್ಪುಡಾದ ವಿಚಾರಣೆ நடப்பாண்டு. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣಡು ಅಂಗರೆ ನಡಪಾಯಿನ ಲಿಂಗತ್ವ ಅಲ್ಪಸಂಖ್ಯಾತರ್ನ ಜಾಗೃತಿ ಬೊಕ್ಕ ತೆರಿಯೊನ್ನ ಕಾರ್ಯಗಾರಡು ನ್ಯಾಯಾಧೀಶರನ ಎದುರುಡೆ ಲಿಂಗತ್ವ ಅಲ್ಪಸಂಖ್ಯಾತ ಪುಂಜವರ್ತಿ ಹಿರಿಯ ಪೊಲೀಸ್ ಅಧಿಕಾರಿ ವರಿ ತನಕ ಲೈಂಗಿಕ ದಿಟ್ಟಿಡು ಲೇದಿருந்து ದುರ್ದಿತ್ತಿರು. ಒಂದು ಮಾಧ್ಯಮನಿಡು ಬನ್ನಗನೆ ಐನ್ ಗಂಭೀರವಾದ್ದೆತೊನ್ನ ಪೊಲೀಸ್ ಇಲಾಖೆದ ಹಿರಿಯ ಅಧಿಕಾರಿಗಳು ಆ ಪೊಂಜಿನ ನಗರ ಪೊಲೀಸ್ ಕಮಿಷನರ್ ಆಫೀಸ್ಗೆ ಲೆಪ್ಪುಡಾದ ವಿಚಾರಣೆ ನಡಪಾಯರು. ವಿಚಾರಣೆದ ಪೊರ್ತುಡು ಒಂದು ಏಪ ವಾದಿನ ಓಲು ಎಂಚ ಆ ಅಧಿಕಾರಿನ ಪುದರದಾನೆಂದು ಇಂಚಿತ್ತಿ ಮಾಹಿತಿಗಾದ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಪಾಡಿದರು. ಐಕೆ ಲಿಂಗತ್ವ ಅಲ್ಪಸಂಖ್ಯಾತ ಪುಂಜು ಇಡೀ ಮಾಹಿತಿ ಕೊಡ್ತಿರೋದನ್ನು ತಿಳಿದು ಬೈದಿಂಡು. ನಗರ ಅಪರಾಧ ವಿಭಾಗದ ACP ಪರಮೇಶ್ವರ ಹೆಗ್ಡೆ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ ವಿಚಾರಣೆದ ಪೊರ್ತುಡಿತ್ತೇರು. ನಂಕಲ ದೇವಿಯಗಳ ಉಪ್ಪುನ ಸಂಬಂಧನು ಶ್ರೀಕೃಷ್ಣ ದೇವಿಯರು ಭಗವದ್ಗೀತೆ ತೆರಿಪಾದಿருந்து ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು. ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ 4ನೇ ದಿನದ ಧಾರ್ಮಿಕ ಸಭೆಟಾರ ಆಶೀರ್ವಚನ ಕೊರಿಯರು. ಬೆಳ್ತಂಗಡಿ ತಾಲೂಕದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಪೆರಪ ಪ್ರತಿಷ್ಠೆ ಬಕ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಫೆಬ್ರವರಿ 13 ದಿಂಚ ವೇದಮೂರ್ತಿ ನಡುವಂತಾಡಿ ಶ್ರೀ ಪಾದ ಪಾಂಗಣ್ಣಾಯರ್ನ ದುಂಬಾಳ್ತಿಡು நடத்துந்தித்தது. 4ನೇ ದಿನ ಬುಧವಾರ ಬಯ್ಯಗ ಬೇತಿ ಹೋಮ ಅಂಕುರ ಪೂಜೆ ಮಾಪೂಜೆ ನಡಪಾದು ಧಾರ್ಮಿಕ ಸಭೆ ಆಚರಣೆ ಮಲ್ತೈತಿರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ಆಶೀರ್ವಚನ ಕೊರಿಯರು. ಊರ್ಧ ಶಕ್ತಿಯ ಭಕ್ತಿರ್ನ ಶಕ್ತಿಯ ಗೊತ್ತಾವನಿಂಜಿ ಅಲಂಕಾರ ಅಟ್ಟನೆ ಅನ್ನದಾನ ಧಾರ್ಮಿಕ ಪ್ರತಿಯೊಂದು ಕಾರ್ಯಕ್ರಮೊಟ್ಲ ವೈಭವ ತೋಜುಂದುಂಡು. ನಂಕಲ ದೇವರೆಗಳ ಉಪ್ಪನ ಸಂಬಂಧನು ಶ್ರೀಕೃಷ್ಣ ದೇವಿಯರು ಭಗವದ್ಗೀತೆಡು ತೆರಿಪಾದಿರು. ಜಗತ್ತನೇ ಒಂಜಿ ಅಶ್ವತ್ಥ ಮರ ಅಂದು ನಮ ಎಣ್ಣೆಂಡ ಭಾರಿ ಎತ್ತರಡುಪ್ಪನ ದೇವಿರು ಈ ಜಗತ್ತದ ಮೂಲ ಅಂದು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂಡಿರು. ವೈಚಿತ್ರ ದಾನ ಪಂಡಂದ ಅಂಡ ಲೋಕಡುಪ್ಪುನ ಒಂಜಿ ವೃಕ್ಷ ಒಂಜಿ ಮರ ಆಯ್ತ ಮುದೇಲು ತಿರ್ಯರುಡುಪ್ಪುಂಡು ಆಯ್ತ ಗೆಲ್ಲು ಪೂರ ಮಿತ್ತು ಎತ್ತರಡು ಪರಳದುಪ್ಪುಂಡು. ಈ ಜಗತ್ತನೇ ಒಂಜಿ ಅಶ್ವತ್ಥ ವೃಕ್ಷ ಅಂದ ನಮ್ಮ ಗೆಂತ ಅಂದ ಅಂಡ ನೆತ್ತ ಮುದೇಲು ಮಿತ್ತು ಉಂಡುಗೆ ನೆತ್ತ ಆ ಗೆಲ್ಲು ಪೂರ ತಿರ್ತುಡು ಉಂಡುಗೆ ಏರು ಈ ಜಗತ್ತದ ಮೂಲ ಊರ್ಧ್ವ ಮೂಲಂ ಎತ್ತರಡುಪ್ಪನ ಆ ದೇವರು ಈ ಜಗತ್ತದ ಮೂಲ. ಮಹಿಳಾ ಆಯೋಗದ ದುಂಬುದ ಸದಸ್ಯರು ಶ್ಯಾಮಲ ಕುಂದರ್ ಪುಂಜಲೇನ
ಗಟ್ಟಿಮುಟ್ಟು ಬೊಕ್ಕ ದೈವಿಕತೆಟ್ ಭಾರತದ ಜನಕ್ಲೆನ ನಂಬಿಕೆ ಬಗೆಟ್ ಪಾತೇರಿಯೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖಾಂತರ, ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ನಮ್ಮೆಲ್ಲರ ಮಕ್ಕಳನ್ನು ಮತ್ತು ನಮ್ಮೆಲ್ಲ ಸಮಾಜದ ಎಲ್ಲ ಬಾಂಧವರನ್ನು ಎಚ್ಚರಿಸುವ ಮುಖಾಂತರ ಈ ಧರ್ಮ ಕಾರ್ಯದಲ್ಲಿ ಯಾವತ್ತು ನಾವು ಕೈ ಜೋಡಿಸ್ತೇವ ಅವತ್ತು ನಮ್ಮನ್ನು ಧರ್ಮ ರಕ್ಷಿಸ್ತದೆ ಬಂಧುಗಳೇ, ನಮ್ಮನ್ನು ಧರ್ಮ ರಕ್ಷಿಸ್ತದೆ ಅನ್ನುವಂತಹ ಮಾತನ್ನು ಹೇಳ್ತೇನೆ. ಬ್ರಹ್ಮಕಲಶ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಅಳದಂಗಡಿ ಅರಂತಲದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ, ನಗರ ನೀರು ಒದಗಾವನ ಬುಕ ಉಲಚರಂಡಿ ಮಂಡಳಿ ನಿರ್ದೇಶಕಿ ಸುಲೋಚನಾ ಜಿಕೆ ಭಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುರುವಾಯನ ಕೆರೆತ ಯೋಜನಾಧಿಕಾರಿ ಯಶವಂತ ಎಸ್, ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಪಿಎನ್ ಪುರುಷೋತ್ತಮರಾವ್, ಬ್ರಹ್ಮಕಲಶ ಸಮಿತಿದ ಕಾರ್ಯ ಗುರ್ಕಾರ್ಯರು ಜಯಂತ ಕೋಟ್ಯನ್ ಬೊಕ್ಕ ಪದಾಧಿಕಾರಿಗಳು ಪಾಲ್ದೆ ತೊಂಡಿರು. ಬಂಟ್ವಾಳ ತಾಲೂಕು ಬಿಸಿ ರೋಡ್ದ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಗಳು ನಡೆಸುತ್ತಿದೆ. ಬುಧವಾರ ಬಿಸಿ ರೋಡ್ದ ಲಯನ್ಸ್ ಕ್ಲಬ್ ಸೇವಾ ಮಂದಿರದಲ್ಲಿ ಪಡೆದು ಪುದೆ ಕಾಣಿಕೆ ಮೆರವಣಿಗೆ ನಡೆಪಾಯಿರು. ಬಂಟ್ವಾಳ ತಾಲೂಕು ಬಿಸಿ ರೋಡ್ದ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನಡು ಫೆಬ್ರವರಿ 28 ಮುಟ್ಟ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಗಳು ನಡೆಸುತ್ತಿದೆ. ಬುಧವಾರ ಬಯ್ಯಗು ಪುದೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಆದಿತ್ತು. ಬಿಸಿ ರೋಡ್ದ ಲಯನ್ಸ್ ಕ್ಲಬ್ ಸೇವಾ ಮಂದಿರದ ಪುದೆ ಕಾಣಿಕೆ ಒಟ್ಟು ಮಲ್ತು ದಿನ ಕೇಂದ್ರಡು ಮೆರವಣಿಗೆ ಉದಿಪನಾಂಡ್ ಜೀರ್ಣೋದ್ಧಾರ ಬಕ ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ರಾಜೇಶ್ ನಾಯ್ಕ್, ದುಂಬುದ ಮಂತ್ರಿ ಬಿ ರಮಣತ್ರೈ, ರಾಜ್ಯ ಕಿಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ರಾಕೇಶ್ ಮಲ್ಲಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪುದೆ ಕಾಣಿಕೆ ಒದಗೈನ ಊರ ಪರ ಊರ ಭಕ್ತರಿ ಪೊರ್ತುಡಿತ್ತೇರು. ಚೆಂಡೆ ಗೊಂಬೆ ನಲಿಕೆ ಕೀಳ್ಕುದುರೆ ಇಂಚ ತರಾವರಿ ನಲಿಕೆಲು ಮೆರವಣಿಗೆ ಇಡಿತ್ತಂಡು. ಮೆರವಣಿಗೆ ರಾಜಮಾರ್ಗೋಡಿ ಕೈಕಂಬುಗು ಬತ್ತದು ಅಲ್ಪ ಒಟ್ಟು ಮಲ್ತೀತನ ಸುತ್ತಲಿನ ಒಟ್ಟುಗು ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನಗೂ ಸಾಗಂಡು. ಬಿಜೆಪಿ ಯುವ ಮೋರ್ಚಾ ನಾಯಕ ಪ್ರವೀಣ್ ನೆಟ್ಟರ್ನ ಕೆರ್ನಕ್ಲು ತರಬೇತಿ ದೆತೊಂದುನ ಮಿತ್ತೂರ್ದ ಫ್ರೀಡಂ ಕಮ್ಯುನಿಟಿ ಹಾಲ್ ಉಗ್ರಗಾಮಿ ಕಾರ್ಯನ ಕೇಂದ್ರ ಅಂದು ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಚಾರ್ಜ್ ಶೀಟ್ ತಿರಿಪಾದಂಡು ಅಂಚದು ಫ್ರೀಡಂ ಕಮ್ಯುನಿಟಿ ಹಾಲ್ನ ಎನ್ಐಎ ಸ್ವಾಧೀನಗೂ ದೆತೊಂದುಂಡು. ಬಿಜೆಪಿ ಯುವ ಮೋರ್ಚಾ ನಾಯಕಿ ಪ್ರವೀಣ್ ನೆಟ್ಟರ್ನ ಕೆರ್ನಕ್ಲು ತರಬೇತಿ ದೊಂದುನ ಮಿತ್ತೂರ್ದ ಫ್ರೀಡಂ ಕಮ್ಯುನಿಟಿ ಹಾಲ್ ಉಗ್ರಗಾಮಿ ಕಾರ್ಯನ ಕೇಂದ್ರ ಅಂದು ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಚಾರ್ಜ್ ಶೀಟ್ ತಿರಿಪಾದಂಡು ಅಂಚದು ಫ್ರೀಡಂ ಕಮ್ಯುನಿಟಿ ಹಾಲ್ನ ಎನ್ಐಎ ಸ್ವಾಧೀನಗೂ ದೆತೊಂದುಂಡು. ಫ್ರೀಡಂ ಕಮ್ಯುನಿಟಿ ಹಾಲ್ ಫ್ರೀಡಂ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಪುದರ್ಡ್ ಇತ್ತದೆ. ಪ್ರವೀಣ್ ನೆಟ್ಟರ್ನ ಕೆರ್ನೆಟ್ ಇತ್ತಿನ ಮಾತಾ ಆರೋಪಿಲು ಮುಲ್ಪ ತರಬೇತಿ ದೆತೊಂದಿರು ಒಂದಿನ ಉಗ್ರ ಕಾರ್ಯಗಳಿಗೆ ಗಳಸೊಂದಿತ್ತೀರು ಎಂದು ಎನ್ಐಎ ತನಿಖೆ ಹಿಡಿದು ನಾಡಪತ್ತಿದ್ದೀರು. ಅಂಚದು ಈ ಫ್ರೀಡಂ ಕಮ್ಯುನಿಟಿ ಹಾಲ್ ಉಗ್ರ ಕಾರ್ಯಲಿನ ಕೇಂದ್ರ ಅಂದು ಚಾರ್ಜ್ ಶೀಟ್ ಪುದರ್ ಪಾಡ್ದಂಡು. ಸುಳ್ಳಿ ತಾಲೂಕು ಬೆಳ್ಳಾರಡು ಪ್ರವೀಣ್ ನೆಟ್ಟರ್ನ 2022 ಜುಲೈ 27ಕ್ಕೆ ಕಿರ್ದಿತ್ತೇರು. ಮಣಿಪಾಲ ವಿಶ್ವವಿದ್ಯಾನಿಲಯದ ಕಲ್ಪನಾಕ್ಲೆನ ಅಮನಾಥ್ ಕೇಸ್ಗೆ ಸಂಬಂಧಪಟ್ಟದು ಮಾಧ್ಯಮಲಿಗ ಅಭಿಪ್ರಾಯ ಕೋರ್ನ ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಮಚ್ಚೀಂದ್ರ ಹಾಗೆ ಬರವು ಕಲ್ಪನಾಕ್ಲೆನ ಭವಿಷ್ಯದ ಎಡ್ಡೆಪುದಿಟ್ಟಿಡೆ ಗಟ್ಟಿದ ನಿರ್ಧಾರದ ತೊನ್ನ ಮಾಹೆ ವಿಶ್ವವಿದ್ಯಾನಿಲಯ 42 ವಿದ್ಯಾರ್ಥಿಗಳನ್ನು 1 ತಿಂಗಳು ಅಮನಾಥ್ ಮಲ್ತದ ಆದೇಶ ಪಿದಾಡ್ಪಾದನೆಂದು ಪಂತೇರು. ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಮಚ್ಚೀಂದ್ರ ಹಾಗೆ ಸುದ್ದಿ ಮಾಧ್ಯಮದ ಕ್ರೀಡಾಪಾತಿರ್ದು ಮಣಿಪಾಲ ವಿಶ್ವವಿದ್ಯಾನಿಲಯದ ಕಲ್ಪನಾಕ್ಲೆನ ಅಮನಾಥ್ ಕೇಸ್ಗೆ ಸಂಬಂಧ ಅಭಿಪ್ರಾಯ ತೆರಿಪಾದು ಕಲ್ಪನಾಕ್ಲೆನ ಭವಿಷ್ಯದ ಎಡ್ಡೆಪುದ ದಿಟ್ಟಿಡು ಗಟ್ಟಿದ ನಿರ್ಧಾರದ ತೊನ್ನ ಮಾಹೆ ವಿಶ್ವವಿದ್ಯಾನಿಲಯ 42 ವಿದ್ಯಾರ್ಥಿಗಳನ್ನು 1 ತಿಂಗಳು ಕಾಲ ಅಮನಾಥ್ ಮಲ್ತದ ಆದೇಶ ಪಿದಾಡ್ಪದನೆಂದು ಪಂಡೇರು. ಪೊಲೀಸ್ ಬೊಕ್ಕ ಮಾಹೆ ವಿಶ್ವವಿದ್ಯಾನಿಲಯದ ಉಳಾಯ್ದ ತನಿಖೆ ಹಿಡಿದು ಈ ಅಮಲ್ ಅಭ್ಯಾಸದ ಕೇಸ್ ಪಿದಾಯ ಬುಡ್ದುಂಡು. ಒಂದು ಮಾತ್ರ ಅತ್ತು ಕುಡ್ಲಾಡ್ಲ ವೈದ್ಯರ್ನ ಡ್ರಗ್ಸ್ ಕೇಸ್ ಭಾರಿ ಸುದ್ದಿ ಆಯ್ನ ಕಾರಣ ಕರಾವಳಿಡು ಅಮಲ್ ವಸ್ತುವಿನ ಅಭ್ಯಾಸದ ಮಿತ್ ಕ್ರಮದ ತೊನೆರೆ ಎಡಿಜಿಪಿ ಅಲೋಕ್ ಕುಮಾರ್ ತೆರಿಪಾಯಿ ನಡೆದವರ ಕ್ರಮ ದೆತೊಂದು ಒಡಿಪು ಎಸ್ಪಿ ಅಕ್ಷಯ್ ಮಚ್ಚೀಂದ್ರ ಹಾಕಿ ಪಂಡೇರು. ಮಣಿಪಾಲ ಠಾಣಾ ವ್ಯಾಪ್ತಿನಲ್ಲಿ ಹಲವಾರು ಡ್ರಗ್ಸ್ ಕೇಸಸ್ನ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಾಚರಣೆ ಅಂಗವಾಗಿ ಸುಮಾರು ಜನ ಪೆಡ್ಲರ್ಸ್ನ ಹಿಡ್ಕೊಂಡಿದ್ದೇವೆ. ಪೆಡ್ಲರ್ಸ್ ಮೂಲಕ ಬಂದಿರತಕ್ಕಂಥ ಮಾಹಿತಿ ಮೇಲೆ ಕನ್ಸ್ಯೂಮರ್ಸ್ ಯಾರು ಮತ್ತು ಕನ್ಸ್ಯೂಮರ್ಸಿಂದ ಮತ್ತೆ ಫರ್ದರ್ ಪೆಡ್ಲರ್ಸ್ ಯಾರು ಈ ರೀತಿ ನಾವು ಟ್ರ್ಯಾಕ್ ಮಾಡ್ಕೊತ ಮುಂದೆ ಹೋಗ್ತಾ ಇದ್ದೇವೆ. ಮಾಹೆನಲ್ಲಿ ಓದ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಪೆಡ್ಲರ್ಸ್ ಆಗಿರುವಂಥದ್ದು, ಅವ್ರ ಕಡೆ ಬಲ್ಕ್ ಕ್ವಾಂಟಿಟಿ ಸಿಕ್ಕಿರುವಂಥದ್ದು ನಮ್ಮ ರೇಡ್ನಲ್ಲಿ ಗೊತ್ತಾಗಿದೆ. ಆ ಕೇಸಸ್ ಬಗ್ಗೆ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಜೊತೆಗೆ ಒಂದಷ್ಟು ಕನ್ಸ್ಯೂಮರ್ಸು ಯಾರು ವಿದ್ಯಾರ್ಥಿಗಳು ಅಲ್ಲಿ ಹಾಸ್ಟೆಲ್ಸ್ನಲ್ಲಿ ಇದ್ದು ಕಾಲೇಜ್ ಕ್ಯಾಂಪಸಸ್ನಲ್ಲಿ ಕನ್ಸಂಪ್ಷನ್ ಆಗಿರುವಂಥದ್ದು ಈ ಪೆಡ್ಲರ್ಸ್ ಮೂಲಕ ಗೊತ್ತಾಗಿರುವಂಥದ್ದು, ಟೆಸ್ಟಿಂಗ್ ಮೂಲಕ ಪ್ರೂವ್ ಆಗಿರುವಂಥದ್ದು ಅವೆಲ್ಲ ಪಟ್ಟಿ ಮಾಹೆಗೆ ಕೊಟ್ಟಿದ್ದೇವೆ. ಸೊ ಅವರು ಕೂಡ ಅದನ್ನು ಭಾಳ ಸಕಾರಾತ್ಮಕವಾಗಿ ತಗೊಂಡಿದ್ದಾರೆ, ಅದಕ್ಕೆ ಸ್ಪಂದಿಸಿದ್ದಾರೆ. ಒಟ್ಟಾಸೆ ಈ ಡ್ರಗ್ ವಿಚಾರಗಳಿಗೆ ಯಾರು ಸಹ ವಿದ್ಯಾರ್ಥಿಗಳನ್ನು ಸಪೋರ್ಟ್ ಮಾಡೋದಿಲ್ಲ. ಈ ದುಶ್ಚಟಗಳಿಗೆ ಯಾರು ಬಲಿಯಾಗಿರ್ತಾರೆ
ಅದರಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರಿಗೆ ಇಲಾಖೆ ಆಗಲಿ ಅಥವಾ ಮಾಹೆ ಅಡ್ಮಿನಿಸ್ಟ್ರೇಷನ್ ಆಗಲಿ ಅವರು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ಮೆಸೇಜ್ ಕೊಡುವಂಥದ್ದು ಮಾಹೆ ಅವ್ರದ್ದು ಒಟ್ಟು ನಿರ್ಧಾರ. ಹಾಗಾಗಿ ಅವರು ಸಹ ನಮ್ಮೊಂದಿಗೆ ಸ್ಪಂದಿಸಿ ಈಗ ಇತ್ತೀಚೆಗೆ ಪೆಡ್ಲಿಂಗ್ ಮತ್ತು ಕನ್ಸಂಪ್ಷನ್ನಲ್ಲಿರುವಂಥ 42 ವಿದ್ಯಾರ್ಥಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಕನ್ಸಂಪ್ಷನ್ನಲ್ಲಿ ಇರೋದಕ್ಕೆ ತಾತ್ಕಾಲಿಕ ಸಸ್ಪೆನ್ಷನ್, ಒಂದಷ್ಟು ದಿನ ಅವರು ಕ್ಲಾಸಸ್ ಅಟೆಂಡ್ ಮಾಡೋಂಗಿಲ್ಲ, ಅವರಿಗೆ ಒಂದಷ್ಟು ಫೆಸಿಲಿಟೀಸ್ ಕೊಡೋಂಗಿಲ್ಲ ಅನ್ನುವಂಥದ್ದು. ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೆ ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನನ್ನು ಅವ್ರು ತಗೊತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಇದೆ. ನನ್ಗೆ ಗೊತ್ತಿರೋ ಪ್ರಕಾರ ಬಹುಶಃ ಮಾಹಿನವರು ಕೂಡ ಮೊಟ್ಟ ಮೊದಲನೇ ಸತಿ ನಮ್ಮೊಂದಿಗೆ ಕೈ ಜೋಡಿಸಿ ಇಷ್ಟೊಂದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ನಿರ್ಧಾರ ಇದು. ಆ್ಯಕ್ಚುಲಿ ಒಂದು ಇನ್ಸ್ಟಿಟ್ಯೂಷನ್ ಈ ಮಟ್ಟಕ್ಕೆ ಮುಂದೆ ಬಂದರೆ ನಿಜವಾಗ್ಲೂ ಅಭಿನಂದನೆಗೆ ಪಾತ್ರರಾಗಿರ್ತಾರೆ. ಬಿಜೆಪಿ ಉಳ್ಳಾಲ ನಗರಸಭೆ ಮಾತ್ರ ಕಾಂಗ್ರೆಸ್ದ ಒಟ್ಟಿಗೂ ಉಲ ಒಪ್ಪಂದ ಮಲ್ತೊಂದು ಕಾಂಗ್ರೆಸ್ ಆಡಳಿತದ ಅವ್ಯವಹಾರಗೂ ಬೆರಿಸಾಯ ಕೊರೊಂದುಂಡು ಉಳ್ಳಾಲ ನಗರಸಭೆ ಸದಸ್ಯರು ದಿನಕರ ಉಳ್ಳಾಲ ಸುದ್ದಿಕೂಟೋಡು ದೂರ್ದೇರು. ಉಳ್ಳಾಲ ಸೇವಾ ಸೌದುಡುಪನ ಉಳ್ಳಾಲ ಪ್ರೆಸ್ ಕ್ಲಬ್ ಉಳ್ಳಾಲ ನಗರಸಭೆ ಸದಸ್ಯರು ದಿನಕರ ಉಳ್ಳಾಲ ಸುದ್ದಿಕೂಟೋಡು ಪಾತಿರದು. ಬಿಜೆಪಿ ಉಳ್ಳಾಲ ನಗರಸಭೆ ಮಾತ್ರ ಕಾಂಗ್ರೆಸ್ದ ಒಟ್ಟಿಗೂ ಉಲ ಒಪ್ಪಂದ ಮಲ್ತೊಂದು ಕಾಂಗ್ರೆಸ್ ಆಡಳಿತದ ಅವ್ಯವಹಾರಗೂ ಬೆರಿಸಾಯ ಕೊರೊಂದುಂಡು ದೂರಿಯರು. 2.5 ವರ್ಷಡು ಮೂಜಿ ಸರ್ತಿ ಬಜೆಟ್ ದುಂಬುದಿಂಡಲ ಪರ್ಪುನ ನೀರು ಚರಂಡಿ ಮಾರ್ಗ ಸಾದಿಗೆ ಲೈಟ್ ಘನತ್ಯಾಜ್ಯ ಬಗೆಟ್ ಒವ್ವೇ ಪರಿಣಾಮ ಬೀರುನ ಕೆಲಸ ಆತಜ್ಜೆ. ಬಹುಮತ ಇಜ್ಜಂಡಲ ಬಿಜೆಪಿದ ಒಟ್ಟಿಗೂ ಒಲ ಒಪ್ಪಂದ ಮಲ್ತೊಂದು ಸ್ಥಾಯಿ ಸಮಿತಿ ಅಜಪುದ ಪೊರ್ತುಡು ಬಿಜೆಪಿ ಸದಸ್ಯರನ್ನು ಮಣಿಪಂದೆ ಕುಲು ಅಂಚ ಮಲ್ತದು ಕಾನೂನುಗೂ ಎದುರಾದ ಕಾಂಗ್ರೆಸ್ ಅಜಪು ಕಾರ್ಯ ನಡಪಾದಂಡು ಇತ್ತೆ ಜನವಿರೋಧಿ ಬಡವರಿಗೆ ಪ್ರಯೋಜನ ಇಜ್ಜಂದಿನ ಬಜೆಟ್ ದುಂಬುದಿತ್ತೇರು. ಮುಲ್ಪಲ ಬಿಜೆಪಿ ಸದಸ್ಯರು ಮಣಿಪಂದೆ ಕೂಲದು ಕಾಂಗ್ರೆಸ್ಗೆ ಬೆರಿಸಾಯ ಕೊರತೆರೆಂದು ಅರ್ಪಂಡೇರು. ಜಾತ್ಯತೀತ ಜನತಾದಳದ ಸದಸ್ಯರು ಏಪಲ ಆಡಳಿತದ ಲೋಪದೋಷಗಳನ್ನು ಸಾರ್ವಜನಿಕವಾದ ದೆರ್ತು ಪತ್ತದು ಬಡವೇರ್ನ ಮೂಲಭೂತ ಸೌಕರ್ಯದ ಬಗೆಟ್ ಪಾತಿರ್ನಾಗ ಬಿಜೆಪಿ ಸದಸ್ಯರು ವಿರೋಧ ಮಲ್ತದು ಕಾಂಗ್ರೆಸ್ಗೆ ಬೆರಿಸಾಯ ತೋಜಾವನುಲ್ಲೇರು. ಮುಲ್ಪ ವಿಧಾನಸಭಾ ಓಟುಡು ಕಾಂಗ್ರೆಸ್ ಬಲವಾದಿತ್ತದು ಕಾಂಗ್ರೆಸ್ ಬೊಕ್ಕ ಬಿಜೆಪಿ ಒಂಜೇ ಪಾವಲಿದ ರಡ್ಡು ಮೋನೆಲಂಚ ಆಡಳಿತ ನಡಪಾವೊಂದುಂಡು ದಿನಕರ ಉಳ್ಳಾಲ ದೂರಿಯರು. ಉಳ್ಳಾಲ ನಗರಸಭಾ ಸದಸ್ಯರು ಖಲೀಲ್ ಅಬ್ದುಲ್ ಜಬ್ಬರ್ ಅಬ್ದುಲ್ ಬಶೀರ್ ಸುದ್ದಿಕೂಟೋಡು ಇತ್ತೇರು. ಕಳೆದ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ನೀವು ಎಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿದ್ರೆ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಆಗಿದೆ. ಅದಕ್ಕೆ ಸರ್ಕಾರದ ರೀತಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಮೆಜಾರಿಟಿ ಆ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಮೆಜಾರಿಟಿಯಲ್ಲಿ ತೋರಿಸುವಾಗ ಮೆಜಾರಿಟಿ ತೋರಿಸುವುದಿಲ್ಲ. ಉಪಾಧ್ಯಕ್ಷರ ಕೆಳಗೆ ಬಂದರು, ಬಿಜೆಪಿ ಅವರಲ್ಲಿ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದ್ರು. ನಿಮ್ಮ ಹತ್ರ ವಿಡಿಯೋ ಉಂಟು, ಫೋನ್ ವಿಡಿಯೋ ಉಂಟು, ಎಲ್ಲ ಮಾತಾಡಿದರು, ಎಲ್ಲ ಆಯಿತು. ಉಪಾಧ್ಯಕ್ಷರು ಎದುರು ಮೇಲೆ ಹೋದರು, ಕೂಡಲೇ ಹೇಳಿದರು ನಮಗೆ ಬಿಜೆಪಿ ಅವರು ಹೇಳಿದರು ನಾವು ತಟಸ್ಥ ಅಂತೇಳಿ. ತಟಸ್ಥ ಅಂತ ಹೇಳುವಾಗ ಏನಂತ ಅರ್ಥ ಅಂತ ಹೇಳುವಾಗ ನಮಗೆ ಗೊತ್ತಾಗಲಿಲ್ಲ. ನಾವು ಹೇಳಿದ್ರೆ ನಾವು ವಿರುದ್ಧ ಬಿಜೆಪಿ ಅವರು ಇಡೀ ರಾಷ್ಟ್ರದಲ್ಲೇ ನೀವು ವಿರೋಧ ಕಾಂಗ್ರೆಸ್ಗೆ ಅಂತ ಹೇಳುವಾಗ ಇಲ್ಲ ನಾವು ತಟಸ್ಥ, ನಮ್ಗೆ ಏನು ಮಾಡಲಿಕ್ಕಾಗಲಿಲ್ಲ. ಅಲ್ಲಿ ಪಾಸಾಯಿತು. ನಾವು ಜಿಲ್ಲಾಧಿಕಾರಿಯವರಿಗೆ ನಾವು ಲೆಟರ್ ಕೊಟ್ಟೆವು, ನೋಡಿ ತಟಸ್ಥ ಅಂತ ಹೇಳುವ ವಿಚಾರದಲ್ಲಿ ಆಗಿದೆ, ಇದು ಇವರಿಗೆ ಬಹುಮತ ಇಲ್ಲ. ಜಿಲ್ಲಾಧಿಕಾರಿ ಹೇಳಿದ್ರು ತಟಸ್ಥ ಅಂತ ಹೇಳಿದರೆ ಅದು ಕಾಂಗ್ರೆಸ್ಗೆ ಸಪೋರ್ಟ್ ಆಗಿ ಅಂತ ಹೇಳಿ. ನಾವು ಅದರ ವಿಚಾರದಲ್ಲಿ ನಾವು ಬಿಜೆಪಿ ಅವರಿಂದ ಕೇಳಿ ನೀವು ತಟಸ್ಥ ಆಗಿರೋದು ಯಾರಿಗೆ ಬೇಕಾಗಿದೆ, ಇಲ್ಲ ನಾವು ಆ ರೀತಿಯಲ್ಲಿ ಮಾಡಿದ್ದು ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಆದರೆ ತಟಸ್ಥ ಅಂತ ಹೇಳಿದ್ರೆ ಗೊತ್ತುಂಟ, ಈಗ ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಕಮಿಷನರಿಗೆ, ನೀವು ಸಪೋರ್ಟ್ ಅಂತ ಹೇಳಿ ನಾವು ಇದರ ಬಗ್ಗೆ ಹೋರಾಟ ಮಾಡಿದವರು, ಮತ್ತು ನೀವು ಯಾಕೆ ಇದನ್ನು ತಟಸ್ಥ ಅಂತ ಹೇಳಿದ್ರಿ, ಕಾಂಗ್ರೆಸ್ ಸಪೋರ್ಟ್ ಆಗಿ ಮಾಡಿದ್ದೀವಿ. ಆಯ್ತು, ಇನ್ನು ಮುಂದೆ ನಾವು ಹಾಗೆ ಮಾಡುವುದಿಲ್ಲ, ಹಾಗೆ ಮಾಡೋದಿಲ್ಲ. ಇನ್ನು ನಮ್ಗೆ ಗೊತ್ತಾಗಿದೆ ಈಗ ಕಾಂಗ್ರೆಸ್ನವರು ನಮ್ಮನ್ನು ಸ್ವಲ್ಪ ಏನೋ ಸ್ವಲ್ಪ ಬೆನ್ನು ತಟ್ಟಿ ನಮ್ಮನ್ನು ಇದು ಮಾಡಿದ್ದಾರೆ, ನಾವೇನೋ ಸ್ವಲ್ಪ ಮಾಡೋದಿಲ್ಲ. ಬಂಟ್ವಾಳ ತಾಲೂಕು ಬಿಸಿ ರೋಡ್ದ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನಡು ಬುಧವಾರ ಅಷ್ಟಬಂಧ ಬ್ರಹ್ಮಕಲಶದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉದಿಪನಾಂಡು ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಲು ಕಾರ್ಯಕ್ರಮ ಉದಿಪನ ಮಲ್ತೇರು. ಬಂಟ್ವಾಳ ತಾಲೂಕು ಬಿಸಿ ರೋಡು ಚಂಡಿಕಾ ನಗರದ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಲಿನ ದುಂಬಾಳ್ತಿಡು நடத்துந்தித்தது புதார பையகு வாஸ்து ஹோಮ ವಾಸ್ತು ಬಲಿ ನಡಪಾಯರು. ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಉದಿಪನಗೂ ರಾತ್ರಿ 8 ಆದಿತ್ತಂಡು ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಲು ಇತ್ತದು ತುಡರ ಬೊಲ್ಪ ಪೊತ್ತಾದ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಉದಿಪನ ಮಲ್ತೇರು. ತಂತ್ರಿರು ಆಶೀರ್ವಚನ ಕೊರಿಯರು. ಈ ಪೇಟೆಯ ಕನ್ಯಾ ಭಾಗದಲ್ಲಿದ್ದುಕೊಂಡು ಸಂಪತ್ತನ್ನು ಕೊಡುವಂತಹ ಆ ಚಂಡಿಕಾ ಪರಮೇಶ್ವರಿಗೆ ಒಂದು ವಿಜೃಂಭಣೆಯಿಂದ ಬ್ರಹ್ಮಕಲಶ ಮಾಡಬೇಕಾದದ್ದು ಈ ಪೇಟೆಯ ಎಲ್ಲರ ಒಂದು ಕರ್ತವ್ಯ. ಯಾಕಂತ ಕೇಳಿದರೆ ನಮಗೆ ಲಕ್ಷ್ಮಿಯನ್ನು, ನಮಗೆ ಸರಸ್ವತಿಯನ್ನು ಹಾಗೂ ಶಕ್ತಿಯನ್ನು ಕೊಡುವಂತಹ ಈ ಜಗದಂಬೆಗೆ ಆಗುವಂತಹ ಬ್ರಹ್ಮಕಲಶದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕಾದದ್ದು ಒಂದು ಧಾರ್ಮಿಕವಾದಂತಹ ನಮ್ಮ ಕರ್ತವ್ಯ.
ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಲೋಕನಾಥ ಶೆಟ್ಟಿ ಗುರುಕಾರ್ಮೆ ವಹಿಸಿದ್ದರು. ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ದುಂಬುದ ಮಾಸ್ಟರ್ ಜಯರಾಮ್ ಶೆಟ್ಟಿ, ಬಿಸಿರೋಡು ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಬಿ ವಿಶ್ವನಾಥ, ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ರಾಕೇಶ್ ಮಲ್ಲಿ ಬೊಕ್ಕ ಪದಾಧಿಕಾರಿಗಳು ಪಾಲ್ದೆ ತೊಂಡಿರು. ಕೇರಳ ಕರ್ನಾಟಕ ಗಡಿ ಭಾಗದ ಕುಂಬ್ಳೆ ಸೀಮೆಗೆ ಸೇರಿದ ಮಂಜೇಶ್ವರ ತಾಲೂಕು ವರ್ಕಾಡಿ ನರಿಂಗಾನ ಗ್ರಾಮದ ಶಾಂತಿಪಳಿಕೆ ಶ್ರೀ ಮಹಾಮಾಯ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಫೆಬ್ರವರಿ 23 27 ಮುಟ್ಟ ನಡೆತುಂಡು. ಆ ಬಗೆಟ್ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಪ್ರಕಾಶ್ ಶೆಟ್ಟಿ ಭಂಡಾರಮನೆ ಸುದ್ದಿಕೂಟಡು ಮಾಹಿತಿ ಕೊಡ್ತಾರೆ. ಕೇರಳ ಕರ್ನಾಟಕ ಗಡಿ ಭಾಗದ ಕುಂಬ್ಳೆ ಸೀಮೆಗೆ ಸೇರಿದ ಮಂಜೇಶ್ವರ ತಾಲೂಕು ವರ್ಕಾಡಿ ನರಿಂಗಾನ ಗ್ರಾಮದ ಶಾಂತಿಪಳಿಕೆ ಶ್ರೀ ಮಹಾಮಾಯ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಫೆಬ್ರವರಿ 23 27 ಮುಟ್ಟ ನಡಪೆರವುಂಡು. ಆ ಬಗೆಟ್ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಪ್ರಕಾಶ್ ಶೆಟ್ಟಿ ಭಂಡಾರಮನೆ ಸುದ್ದಿಕೂಟಡು ಪಾತೆರ್ದು ಮಾಹಿತಿ ಕೊರಿಯರು. 23 ಮುಡಿಪುದ ಮುಡಿಪಿನ್ನಾರ ದೈವಸ್ಥಾನೋಡ್ದು ಪುದೆಕಾಣಿಕೆ ಮೆರವಣಿಗೆ 24, 25 ಬುಕ್ಕ 26 ಬಯ್ಯ 7 ಗಂಟೆಗೆ ಧಾರ್ಮಿಕ ಸಭೆ ನಡಪುಂಡು. ಕಟೀಲ ಅನಂತ ಪದ್ಮನಾಭಾಸರಣ್ಣ, ಉಳ್ಳಾಲ ಉಳಿಯ ಕ್ಷೇತ್ರದ ಧರ್ಮದರ್ಶಿ ದೇವು ಮುಲ್ಯಣ್ಣೆ, ಕುಂಟ ರವೀಶ್ ತಂತ್ರಿ, ಹಿಂದೂ ಜಾಗರಣ ವೇದಿಕೆದ ರಾಧಾಕೃಷ್ಣ ಅಡ್ಯಂತಾಯ ಬುಕ್ಕ ಶ್ರೀಕಾಂತ ಶೆಟ್ಟಿ ಕಾರ್ಲ ಧಾರ್ಮಿಕ ಉಪನ್ಯಾಸ ಕೊರ್ಪೇರು. 26 ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಧಾರ್ಮಿಕ ಸಭೆ ಉದಿಪನ ಮಲ್ಪೇರು. ಆನಿ ಕಾಸರಗೋಡು ಜಿಲ್ಲೆ ವಿಶ್ವ ಹಿಂದೂ ಪರಿಷತ್ ಒತ್ತು ಗುರುಕಾರ್ದಿ ಮೀರಾ ಆಳ್ವ ಧಾರ್ಮಿಕ ಉಪನ್ಯಾಸ ಕೊರ್ಪೇರು. ಗುರುಪುರ ಮಾಣಿಲ ಒಡಿಯೂರು ಕೊಂಡೆವೂರು ಸ್ವಾಮೀಜಿರು ಪಾಲ್ದೆ ತುನ್ವಿருந்து ಜಯಪ್ರಕಾಶ್ ಶೆಟ್ಟಿ ತೆರಿಪಾಯರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಪ್ರಸನ್ನ ಪಕ್ಕಳ ಬಲೆತ್ತೋಡು, ಮುಕ್ತೇಸರರು BN ಶೆಟ್ಟಿ ಬಲೆತ್ತೋಡು, ಬ್ರಹ್ಮಕಲಶ ಸಮಿತಿ ಕಾರ್ಯಗುರುಕಾರ್ಯರು ಸತೀಶ್ ಕುಂಪಲ, ಪುದೆಕಾಣಿಕೆ ಸಮಿತಿ ಗುರುಕಾರ್ಯರು ಜಗದೀಶ್ ಆಳ್ವ ಕುವೆತ್ತ ಬೈಲು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ರಾಮಣ್ಣ ಶೆಟ್ಟಿ ಆಳ್ವರಬಟ್ಟು, ಪ್ರಧಾನ ಸಂಚಾಲಕರು ಹರೀಶ್ ಕನ್ನಿಗುರಿ, ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತಿರು ಚಂದ್ರಹಾಸ ಸರ್ಕುಡೇಲ್ ಸುದ್ದಿಕೂಟೊಡಿದ್ದೇವೆ. ನಮ್ಮ ದೇವರು ಮಾರಿಯಮ್ಮ ದೇವರು ಎಲ್ಲರ ಕೈಯಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ದೇವಸ್ಥಾನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ದೇವರು. ಅದರ ನಾಡಿದ್ದು 23ನೇ ತಾರೀಕು 3 ಗಂಟೆಗೆ ಸರಿಯಾಗಿ ನಮ್ಮ ಜಗದೀಶ್ ಆಳ್ವ ಅವರ ನೇತೃತ್ವದಲ್ಲಿ ಮುಡಿಪನ್ನಾರ್ ದೇವಸ್ಥಾನದಿಂದ ನಮ್ಮ ಹಿರಿಯರಾದ ತಿಮ್ಮಪ್ಪ ಕೊಂಡೆ ಮಂಜು ಭಂಡಾರಿ ಅವರು ದ್ವೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಅಲ್ಲಿಂದ ಪ್ರಾರಂಭಗೊಂಡಂಥ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಸತತವಾಗಿ 27ನೇ ತಾರೀಕಿನ ತನಕ ನಿರಂತರವಾಗಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಹತ್ರ ನಾವು ಈಗಾಗಲೇ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಸಮಯದ ಇತಿಮಿತಿಯ ಒಳಗೆ ಅವರಿಗೆ ಸಾಧ್ಯ ಆದರೆ ಬರ್ತೇನೆ ಅಂತ ಆವಾಗಲೇ ಹೇಳಿದರು. ಆದರೆ ಎಷ್ಟು ಸಾಧ್ಯ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಈ ಹಂತದಲ್ಲಿ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೂ ಕೂಡ ಅವರ ಆಶೀರ್ವಾದದಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಕೆಲಸ ಕಾರ್ಯಗಳು ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಒಡಿಯೂರು ಸ್ವಾಮೀಜಿಗಳು, ಪೂಜ್ಯ ಮಾನಿಲ ಸ್ವಾಮೀಜಿಯವರು, ಪೂಜ್ಯ ನಮ್ಮ ನಮ್ಮ ಕೊಂಡೆಯೂರು ಸ್ವಾಮೀಜಿಯವರು, ಪೂಜ್ಯ ವಜ್ರದೇವಿ ಸ್ವಾಮೀಜಿಯವರು, ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನಂತಾಸ್ರಣ್ಣ ಅವರು, ಈ ಎಲ್ಲ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಕುಡುಂಬೂರು ಬೈಕಂಪಾಡಿದ ನಿಲೆಟ್ 15ನೇ ವರ್ಷದಲ್ಲಿ ಕೊಡು ಬಜಪ್ಪೆ ಸುಂಕದಕಟ್ಟೆ ಅನ್ನಪೂರ್ಣೇಶ್ವರಿ ಬೊಕ್ಕ ಬಾಳ ಬೆಂಕಿನಾಥೇಶ್ವರ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಪ್ರಚಂಡ ಜೋಡಾಟ ನಡಪಾದಿತ್ತೇರು. ತುಳುನಾಡ ಸಾಂಸ್ಕೃತಿಕ ಪ್ರಧಾನ ಕಲೆ ಆದುಪುನ ಯಕ್ಷಗಾನಡು ಬೇತೆ ಬೇತೆ ಮೇಳದಕ್ಲು ಯಕ್ಷಗಾನ ಪ್ರದರ್ಶನ ಕೊರ್ಪುನ ಕ್ರಮಟು ಕೆಲವು ಸರ್ತಿ ಅಪರೂಪಗೊರ ಜೋಡಾಟ ಕೂಡಾಟ ನಡಪೊಂದು ಬೈದಿರು. ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಕುಡುಂಬೂರು ಬೈಕಂಪಾಡಿದ ನಿಲೆಟ್ ಶ್ರೀದೇವಿ ಮಹಾತ್ಮೆ ಪ್ರಚಂಡ ಜೋಡಾಟ ನಡಪಾಯರು. ಯಕ್ಷಗಾನ ಬಯಲಾಟ ಸೇವಾ ಸಮಿತಿದ 15ನೇ ವರ್ಷದ ಲೆಕ್ಕಡು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಬಜಪ್ಪೆ ಸುಂಕದಕಟ್ಟೆ ಬೊಕ್ಕ ಶ್ರೀ ಬೆಂಕಿನಾಥೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಬಾಳ ಕಲವಾರ್ ಮುಕ್ಳು ಒಟ್ಟಾದ ಶ್ರೀದೇವಿ ಮಹಾತ್ಮೆ ಜೋಡಾಟ ನಡಪಾದು ಕೊರಿಯರು. ಊರ ಪರ ಊರ ಆಟದ ಅಭಿಮಾನಿಲು ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಕುಡುಂಬೂರು ಬೈಕಂಪಾಡಿದ ಪದಾಧಿಕಾರಿಲು ಸದಸ್ಯರು ಶ್ರೀದೇವಿ ಮಹಾತ್ಮೆ ಜೋಡಾಟ ತುಯಿರು.
ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ನಾನಲಾತು ಸುದ್ದಿ ಬಕ್ಕ ಮನೋರಂಜನೆಗೆ ತೂಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇಲು.